ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ತುಂಬ ದಿನಗಳಾದಮೇಲೆ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇದು ಬೆಳಿಗ್ಗೆ ಟೈಮ್ ಬಂದು 7 ಗಂಟೆ ಆಗಿದೆ. ಜಸ್ಟ್ ಈಗ ರದ್ದೆ ಇಲ್ಲ ಅಷ್ಟೇ. ಆ್ಯಂಡ್ ಅವಳನ್ನ ಫುಲ್ ಈಗ ಫ್ರೆಶ್ನಪ್ ಮಾಡೋದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ರಷ್ ಮಾಡೋದು ಅವಳದೇ ಕೆಲಸ ಸ್ವಲ್ಪ ಹೊತ್ತು ಆಗುತ್ತೆ. ಇದು ಬ್ರಷ್ ಉಂಡು ದಾತಾಂಡು ಬುಡ್ಚಾವು ಬೆಳಿಗ್ಗೆ ಎಷ್ಟು ಬೇಗ ಎದ್ರೂ ಕೂಡ ಸ್ವಲ್ಪ ಹರಿಬರಿನೇ ಇರುತ್ತೆ. ಆ್ಯಂಡ್ ಬೆಳಿಗ್ಗಿನ ನನ್ನ ಆ್ಯಕ್ಟಿವಿಟೀಸ್ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಬಂದು ರೈಸ್ ಬಾತ್ ಮಾಡಿದ್ರು, ಅಕ್ಕ ಮಾಡಿದ್ದು ಇವತ್ತು. ತುಂಬಾ ಚೆನ್ನಾಗಿತ್ತು. ಕಡ್ಲೆ ಬೋಡಾ ಆ್ಯಂಡ್ ನಮ್ದೀಗ ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ರೈಸ್ ಬಾತ್ ಇವತ್ತು. ಟೈಮ್ ಬಂದು 7:45 ಆಯಿತು. ಇನ್ನು ಅಂಗಡಿಗೆ ಹೊರಡಬೇಕು. ಒಂದು ಅವಳು ನೋಡಿ ಆಟ ಆಡ್ತಿದ್ದಾಳೆ. ರುದ್ದು ತಿನ್ನು ತಿನ್ನು ಬೇಗ. ಸರಿ, ನಾನೇನು ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ನಂದು ಮತ್ತು ರುದ್ದಂದು ಇಬ್ಬರದ್ದು ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ಈಗ ಬಂದು ನಾನು ಗುಡಿಸ್ತಾ ಇದ್ದೀನಿ, ಬೇಗ ಬೇಗ ಮನೆ ಗುಡಿಸ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನು ಅಂಗಡಿಗೆ ಹೊರಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ನಾನು. ಆ್ಯಂಡ್ ನಾನಿನ್ನೂ ಅಂಗಡಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಾನು ಎಡಿಟ್ ಮಾಡ್ತಾ ಇರುವಾಗ ರದ್ದೆ ನೋಡ್ತಾ ಇದ್ದೆ ಈ ವಿಡಿಯೋ. ನಾನು ಸ್ಕೂಟಿಲಿ ಹೋಗೋದು. ಅಮ್ಮ, ನೀನು ಎಲ್ಲಿಗೆ ಚಾಕ್ಲೇಟ್ ತರೋದಕ್ಕೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದಾಳೆ ನನ್ನ ಹತ್ರ. ಅಂದರೆ ನಾನು ಬರುವಾಗ ಯಾವಾಗಲೂ ಅವಳಿಗೆ ಚಾಕ್ಲೇಟ್ ತೊಗೊಂಡು ಬರ್ತೀನಿ. ಸೊ ಈ ವಿಡಿಯೋ ನೋಡಿ ಕೂಡ ಅದೇ ಹೇಳ್ತಾ ಇದ್ಲು, ಅಮ್ಮ ನೀನು ಬರುವಾಗ ಚಾಕ್ಲೇಟ್ ತೊಗೊಂಡು ಬರ್ತೀಯ ಅಲ್ವಾ ಅಂತ. ಈಗ ಟೈಮ್ ಬಂದು ಅದೇ ಒಂದು 8:15 ಆಗಿದೆ. ಟೈಮ್ 8:15, 8:20 ಆಯಿತು, ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಈಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ತಗೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡಿಗೆ. ಅವರು ಇನ್ನು ಅಲ್ಲಿ ಅಂಗಡಿಯಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾರೆ. ಆ್ಯಂಡ್ ಇದು ಬಂದು ನಾನು ಮಾಡಿರೋಂಥ ಎಳ್ಳು ಜ್ಯೂಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದನ್ನು ಕೋಲ್ಡ್ ಆದಮೇಲೆ ನನ್ನ ಕಸ್ಟಮರಿಗೆ ಕೊಡಬೇಕು ಅಷ್ಟೇ. ಆ್ಯಂಡ್ ಇವತ್ತು ಶಾಪಲ್ಲಿ ಹೊಸ ತಿಂಡಿ ಕೂಡ ಬಂದಿತ್ತು. ತಿಂಡಿ ಅಂದರೆ ಮ್ಯಾಜಿಕ್ ಲಾಡು ಅಂತೆ. ಚೆನ್ನಾಗಿದೆ, ತುಂಬ ಜನ ತಗೊಳ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಸೊ ನೋಡಿದ್ರಲ್ವ ಬೆಳಿಗ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನನ್ನ ರೂಟೀನ್. ಸೊ ಇವತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಇರಲಿಲ್ಲ. ಸೊ ಬಟ್ಟೆ ವಾಶ್ ಮಾಡೋಕ್ಕಿದ್ರೆ ಇದಕ್ಕಿಂತನೂ ವರ್ಸ್ಟಾಗಿರುತ್ತೆ. ಬೆಳಿಗ್ಗೆ ಸ್ವಲ್ಪ ರಶ್ ಇರುತ್ತೆ ಹೀಗೆ. ಆ್ಯಂಡ್ ನನಗೆ ಬೇರೆ ಎಳ್ಳು ಜ್ಯೂಸ್ ಮಾಡೋದಿರುತ್ತೆ, ಅದು ಡೈಲಿ ಇರುತ್ತೆ ನನಗೆ. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ರಶ್ ಇರುತ್ತೆ. ಆ್ಯಂಡ್ ಇಷ್ಟು ಬೇಗ ಯಾಕೆ ನಾನು ಶಾಪಿಗೆ ಬರ್ತೀನಿ ಅಂತ ಹೇಳಿದ್ರೆ, ನನ್ನ ಇವರು ಹಸ್ಬೆಂಡ್ ಅವರು ಸ್ಕೂಲ್ ಮಕ್ಕಳು ಟ್ರಿಪ್ ಮಾಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ. ಅದಕ್ಕೋಸ್ಕರ ಅದು 8:30ಗೆಲ್ಲ ಹೊರಡ್ತಾರೆ ಅವರು. ಹಾಗಾಗಿ ನಾನು ಬೆಳಿಗ್ಗೆ ಶಾಪಿಗೆ ಬರ್ತೀನಿ. ಇಲ್ಲದಿದ್ದರೆ ನಾನು ಸ್ವಲ್ಪ ಲೇಟಾಗೇ ಬರ್ತಾಯಿದ್ದೆ. ಈಗ 1 ಮಂತ್ ಆಯಿತು ಈ ಥರ ಟ್ರಿಪ್ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಬರಬೇಕಾಗುತ್ತೆ. ಆ್ಯಂಡ್
ಸೊ ಅದರಿಂದಾಗಿ ನಾನೀಗ ತುಂಬ ಬ್ಯುಸಿ. ಯೂಟ್ಯೂಬಲ್ಲಿ ನನಗೆ ವೀಡಿಯೋಸ್ ಕೂಡ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನನಗೆ ಇದೇ ಆಗಿಬಿಡುತ್ತೆ, ಮನೆಯಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ. ವೀಡಿಯೋ ಮಾಡಬೇಕು ಅಂತಿದ್ರೆ ನಾನು ಮನೇಲೇ ಇರಬೇಕು. ಹಾಗಾಗಿ ಮತ್ತೆ ಏನು ಆ್ಯಂಡ್ ಅಯ್ಯೋ, ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಡೆಫಿನೆಟ್ಲಿ ವಿಡಿಯೋ ನಾನು ಜಾನ್ ಫಸ್ಟಿಗೆ ಹಾಕಬೇಕು ಅಂತಿದ್ದೀನಿ. ಫಸ್ಟ್ ನನ್ನದು ವಿಡಿಯೋ ಇರಲಿ ಅಂತ ಹೇಳಿ ಲಾಸ್ಟ್ ವಿಡಿಯೋ ಅಂತ ಹಾಕಿದ್ದೀನಿ. ಅಂದರೆ 2021ನ ಲಾಸ್ಟ್ ವಿಡಿಯೋ ಆ್ಯಂಡ್ ಇದು ಬಂದು 2022ನ ಫಸ್ಟ್ ವಿಡಿಯೋ. ಹಾಗೆ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ಗೆ. ಆ್ಯಂಡ್ ನಂದು ಇನ್ನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಬೇಗ ಕಂಪ್ಲೀಟ್ ಆಗಲಿ. ಚಾನಲ್ ಮಾನಿಟೈಸೇಷನ್ ಇನ್ನೂ ಆಗಿಲ್ಲ ನಂದು. ಆಲ್ಮೋಸ್ಟ್ 2 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಮಾನಿಟೈಸೇಷನ್ ಇನ್ನೂ ಆಗಿಲ್ಲ. ಆದಷ್ಟು ಬೇಗ ಈ ವರ್ಷ ಆದರೂ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ. ನನ್ನ ರೆಸಲ್ಯೂಷನ್ ಅದೇ, ಈ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಅಂತ ಇದ್ದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕು. ಮತ್ತು ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಅಷ್ಟೇ. ಮತ್ತು ಕೆಲವೆಲ್ಲ ಸ್ವಲ್ಪ ಪರ್ಸ್ನಲ್ ಇದೆ, ಅದು ಬಿಟ್ಟರೆ ತುಂಬ ದೊಡ್ಡದ್ದೇನೂ ಇಲ್ಲ ಅಷ್ಟೇ. ಮತ್ತು ನಿಮ್ಮದು ಏನು ಪ್ಲ್ಯಾನ್ ಹೊಸ ವರ್ಷಕ್ಕೆ ಅಂತೇನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಶಾಪಲ್ಲಿ ಇದ್ದೀನಿ, ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮಿಸ್ ಮಾಡಿದೆ ವಿಡಿಯೋನ ಲಾಸ್ಟ್ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಆ್ಯಂಡ್ ಜಸ್ಟ್ ಈಗ ಮನೆಗೆ ರೀಚ್ ಆದೆ ನಾನು. ಆ್ಯಂಡ್ ಇಲ್ಲಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವಿವತ್ತು ಕೇನೆ ಸಾಂಬಾರು ಮಾಡ್ತಾ ಇದ್ದೀನಿ. ಕೇನೆ ಅದಕ್ಕೆ ಸುವರ್ಣಗಡ್ಡೆ ಅಂತ ಹೇಳ್ತಾರೆ ಕಾಣುತ್ತೆ ಕನ್ನಡದಲ್ಲಿ. ಸೊ ಎಲ್ಲನೂ ಐಟಮ್ಸ್ಗಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು, ಅಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ತೆಂಗಿನ ತುರಿ ಎಲ್ಲನೂ ಐಟಮ್ಗಳನ್ನೆಲ್ಲ ಸ್ಪೈಸಿ ಐಟಮ್ಸ್ಗಳನ್ನೆಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಕಡಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಬಟ್ ಕಡಲೆ ಇರಲಿಲ್ಲ, ಅದಕ್ಕೋಸ್ಕರ ಜಸ್ಟ್ ಅದನ್ನೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ, ಇಷ್ಟು ತೊಗೊಂಡ್ರೆ ಓಕೆ, ಬೇಕಾದ್ರೆ ಸ್ವಲ್ಪ ಕಮ್ಮಿ ತೊಗೊಳ್ಬೋದು. ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನು ಜಸ್ಟ್ ಅದನ್ನ ಮಸಾಲೆ ಆ್ಯಡ್ ಮಾಡಿದ್ರೆ ಆಯಿತು. ಆ್ಯಂಡ್ ಈಚೆ ಕಡೆಯಿಂದ ನಾನು ಈ ಕಡೆ ನಾವು ಪೆಪ್ಸಿ ಮಾಡ್ತೀವಿ ನೋಡಿ, ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಹೋಮ್ ಮೇಡ್ ಪೆಪ್ಸಿ ಅಂತ ಹೇಳಿ. ಸೊ ಅದು ಕೂಡ ನಾವು ಡೈಲಿ ಮಾಡ್ತೀವಿ. 1 ರೂಪೀಸ್ ಪೆಪ್ಸಿ, ಅದು ಮನೇಲೇ ಮಾಡೋದು. ಇದು ಕೂಡ ಒಂದು ಸೈಡ್ ಬಿಸ್ನೆಸ್ ಥರ. ಸೊ ಅದನ್ನ ಈಗ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ವಿ. ಬಟ್ ಅನ್ಫಾರ್ಚುನೇಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಹೃದಯನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕೆಲಸ ಅಂತ ಇದ್ದರೆ ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್, ಎಲ್ಲ ಕೆಲಸಕ್ಕಿಂತ ಅದು ತುಂಬ ಇಂಪಾರ್ಟೆಂಟ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ಈಗ ಸ್ವಲ್ಪ ಫ್ರೀ ಟೈಮ್ ಇದೆ, ಹಾಗಾಗಿ ನಾನು ಅವಳ ಜೊತೆ ಆಟಾಡ್ಕೊಂಡು ಏನಾದರೂ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನೀಗ ಅಂಗನವಾಡಿಗೆ ಹೋಗ್ತಾ ಇದ್ದೀನಿ, ಅಮ್ಮನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಮತ್ತು ಲೈಬ್ರರಿ ಕೂಡ ಹೋಗೋದಿದೆ ಸ್ವಲ್ಪ. ಆ್ಯಂಡ್ ಇದು ಬಂದು ನಮ್ಮ ಲೈಬ್ರರಿ ಅಂತ ಹೇಳ್ತಾ ಇದ್ದೀನಿ. ನಾನು ಯೂಶ್ವಲಿ ಬುಕ್ಸ್ ತಗೊಳ್ತಾನೆ ಇರ್ತೀನಿ ಪ್ರತಿದಿನ, ಫ್ರೀ ಟೈಮ್ ಸಿಗುವಾಗ ಬುಕ್ಸ್ ಓದ್ತೀನಿ ನಾನು. ಆ್ಯಂಡ್ ಇವತ್ತು ಬಂದು ಅವರೇನೋ ನಿಮ್ಮ ಮನೇಲಿ ಏನಾದರೂ ಬುಕ್ಸ್ ಇದ್ದರೆ, ಹಳೆ ಬುಕ್ಸ್ ಏನಾದಿದ್ದರೆ ಕೊಡಿ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಕೆಲವು ಬುಕ್ಸ್ ನನ್ನ MCOM ಇದ್ದೆಲ್ಲ ಬುಕ್ಸ್ ಕೆಲವಿತ್ತು, ಸೊ ಅದನ್ನ ಹೋಗಿ ಅವ್ರಿಗೆ ಕೊಟ್ಟೆ. ಆ್ಯಂಡ್ ಇದೆಲ್ಲ ಆದಮೇಲೆ ಅಮೃತ ಕರ್ಕೊಂಡು ಬರೋದಕ್ಕೆ
ಹೋಯ್ತು. ಉಂಟಲ್ಲ. ಸೊ ನಾಯಿ ಬಂತು, ನಾಯಿನ ಕಟ್ಟಾಕ್ದೆ ಆ್ಯಂಡ್ ರದ್ದೆ ಮಲಗಿದಾಳೆ. ಅವಳಿನ್ನೂ ಎದ್ದೊಳುವಾಗ 3-3:15 ಎಲ್ಲ ಆಗುತ್ತೆ. ಮತ್ತೆ ಅತ್ತೆ ನೋಡ್ಕೊಳ್ತಾರೆ ಅವಳನ್ನ. ಆ್ಯಂಡ್ ಈಗ ನಾನು ಹೊರಡ್ತೀನಿ. ಇನ್ನು ನಾನು ನಿಮಗೆ ಅಂಗಡಿಯಲ್ಲೇ ಸಿಗ್ತೀನಿ, ಓಕೆನಾ? ಆ್ಯಂಡ್ ಈಗ ಸಂಜೆ ಆಗ್ತಾ ಬಂತು. ನಾನು ಆಗಲೇ ಹೇಳ್ದಂಗೆ 5 ಗಂಟೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇವತ್ತು 5:15 ಆಯಿತು. ಆ್ಯಂಡ್ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ. ಸೊ ಫೈನಲಿ ಇವತ್ತಿನ ವ್ಲಾಗ್ ಇಷ್ಟೇ, ಡೈಲಿ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದೊಟ್ಟಿಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.